ನನ್ನ ಪ್ರೀತಿಯ ಹಾಡು. ನಮಸ್ಕಾರ ವೀಕ್ಷಕರೇ, ಇದು ಮಹಿಮಾ ಪ್ಯೂರ್ ಕೊಕೊನೆಟ್ ಆಯಿಲು ಸುಭಾಸ್ ನಗರ ಶಂಕರ್ಪುರ ಇವರು ಆಯೋಜಿಸಿದಂತಹ ನನ್ನ ಪ್ರೀತಿಯ ಹಾಡು ಕಾರ್ಯಕ್ರಮ. ಈ ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯವಾದಂತಹ ಸ್ವಾಗತ. ಇದು ಕರಾವಳಿಯ ಗಾನ ಕೋಗಿಲೆಗಳ ಕಲರವದ ಕಾರ್ಯಕ್ರಮ. ಹಲವಾರು ವೇದಿಕೆಗಳಲ್ಲಿ ತಮ್ಮ ಅದ್ಭುತವಾದ ಸ್ವರದಿಂದ ಹಾಡಿ ಹಲವಾರು ಜನರ ಮನಸ್ಸನ್ನು ಗೆದ್ದಿರುವಂತಹ ಗಾಯಕರನ್ನು ಪರಿಚಯಿಸುವಂತಹ ಕಾರ್ಯಕ್ರಮ. ಅವರ ಒಂದು ಸುಮಧುರವಾದ ಸ್ವರದಿಂದ ಹಲವಾರು ಹಾಡುಗಳನ್ನು, ಅವರ ನೆಚ್ಚಿನ ಹಾಡುಗಳನ್ನು ಹಾಡಿಸುವಂತಹ ಕಾರ್ಯಕ್ರಮ. ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಇದ್ದಾರೆ ತಿಮ್ಮಪ್ಪ ಕರ್ಕೇರ ಇವರು. ಇವರನ್ನು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸೋಣ. ನಮ್ಮೂರ ಮಂದಾರ ಹೂವೇ, ನನ್ನೊಲುಮೆ ಬಾಂಧಳದ ಚೆಲುವೆ, ಬಳಿ ಬಂದು ಬಾಳನ್ನು ಬೆಳಗು, ನನ್ನ ಬರಿದಾದ ಮನದಲ್ಲಿ ಮಿನುಗು. ನಮ್ಮೂರ ಮಂದಾರ ಹೂವೇ, ನನ್ನೊಲುಮೆ ಬಾಂಧಳದ ಚೆಲುವೆ, ಬಳಿ ಬಂದು ಬಾಳನ್ನು ಬೆಳಗು, ನನ್ನ ಬರಿದಾದ ಮನದಲ್ಲಿ ಮಿನುಗು. ನಮ್ಮೂರ ಮಂದಾರ ಹೂವೇ. ಕಣ್ಣಲ್ಲಿ ಕರೆದು ಹೊಂಗನಸ ತೆರೆದು ಸಂಗಾತಿ ಸಂಪ್ರೀತಿ ಸೆಳೆದೆ, ಅನುರಾಗ ಹೊಳೆದು ಅನುಬಂಧ ಬೆಳೆದು ಸಮೋಹ ಸಂಬಂಧ ಮಿಡಿದೆ. ಕಣ್ಣಲ್ಲಿ ಕರೆದು ಹೊಂಗನಸ ತೆರೆದು ಸಂಗಾತಿ ಸಂಪ್ರೀತಿ ಸೆಳೆದೆ, ಅನುರಾಗ ಹೊಳೆದು ಅನುಬಂಧ ಬೆಳೆದು ಸಮೋಹ ಸಂಬಂಧ ಮಿಡಿದೆ. ಮೂಡಿದ ಪ್ರೇಮದ ಸೊಗಸಾದ ಕಾರಂಜಿ ಬಿರಿದೆ, ಸೊಗಸಾದ ಕಾರಂಜಿ ಬಿರಿದೆ. ನಮ್ಮೂರ ಮಂದಾರ ಹೂವೇ, ನನ್ನೊಲುಮೆ ಬಾಂಧಳದ ಚೆಲುವೆ, ಬಳಿ ಬಂದು ಬಾಳನ್ನು ಬೆಳಗು, ನನ್ನ ಬರಿದಾದ ಮನದಲ್ಲಿ ಬೆಳಗು. ನಮ್ಮೂರ ಮಂದಾರ ಹೂವೇ. ಒಡನಾಡ ಮೆರೆದು ಒಡನಾಟ ಮೆರೆದು ಒಡನಾಡಿ ಬಾಂಧವ್ಯ ಕಂಡೆ, ಋತುಮಾನ ಮೀರಿ ಹೊಸಗಾನ ತೋರಿ ಹಿತವಾದ ಮಾಧುರ್ಯ ಮಿಂದೆ. ಒಡನಾಡ ಮೊರೆದು ಒಡನಾಟ ಮೆರೆದು ಒಡನಾಡಿ ಬಾಂಧವ್ಯ ಕಂಡೆ, ಋತುಮಾನ ಮೀರಿ ಹೊಸಗಾನ ತೋರಿ ಹಿತವಾದ ಮಾಧುರ್ಯ ಮಿಂದೆ. ತೀರದ ಮೋಹದ ಇನಿದಾದ ಆನಂದ ತಂದೆ, ಇನಿದಾದ ಆನಂದ ತಂದೆ.
ನಮ್ಮೂರ ಮಂದಾರ ಹೂವೇ ನನ್ನೊಲುಮೆ ಬಾಂದಳದ ಚೆಲುವೆ ಬಳಿ ಬಂದು ಬಾಳನ್ನು ಬೆಳಗು ನನ್ನ ಬರಿದಾದ ಮನದಲ್ಲಿ ಬೆಳಗು ನನ್ನ ಬರಿದಾದ ಮನದಲ್ಲಿ ಮಿನುಗು ನನ್ನ ಬರಿದಾದ ಮನದಲ್ಲಿ ಮಿನುಗು. ಓಕೆ ವೀಕ್ಷಕರೇ, ಇವತ್ತು ನಮ್ಮ ಜೊತೆಗೆ ಇದ್ದಾರೆ ಒಬ್ಬರು ಅದ್ಭುತವಾದಂತಹ ಗಾಯಕರು ತಿಮ್ಮಪ್ಪ ಕರ್ಕೇರ ಇವರನ್ನು ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನನ್ನ ಪ್ರೀತಿ ಹಾಡು ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯವಾದಂತಹ ಸ್ವಾಗತ ಸರ್. ಓಕೆ ಸರ್, ಈಗಾಗಲೇ ನೀವು ಒಂದು ಸಿಂಗರ್ ಅಂತ ಹೇಳಿದ್ದೇನೆ ನಮ್ಮ ವೀಕ್ಷಕರಿಗೆ, ಆದರೆ ಇನ್ನಷ್ಟು ನಿಮ್ಮ ಸ್ವಲ್ಪ ಒಂದು ಕಿರು ಪರಿಚಯನ ನಮ್ಮ ವೀಕ್ಷಕರಿಗೆ ತಿಳಿಸ್ಬೇಕು. ಅಂದರೆ ನೀವು ಹುಟ್ಟಿ ಬೆಳೆದಿರುವಂಥದ್ದು, ವಿದ್ಯಾಭ್ಯಾಸಗಳನ್ನೆಲ್ಲ ಎಲ್ಲಿ ಮಾಡಿದ್ರಿ ಅನ್ನೋದನ್ನು ತಿಳಿಸ್ಬೋದಾ? ಸರಿ, ನನ್ನ ಮೂಲ ವಿದ್ಯಾಭ್ಯಾಸ ಇಲ್ಲಿ ಚೇತನ ಹೈಸ್ಕೂಲ್ ಅಂಗಾರಕಟ್ಟೆ ಅಂತ, ಇಲ್ಲಿ ಸಾಸ್ತಾನದಲ್ಲಿ ಬರ್ತದೆ. ಮತ್ತೆ ನೆಕ್ಸ್ಟ್ PUC ಯಲ್ಲಿ ಕೋಟೇಶ್ವರ ಸರ್ಕಾರಿ ಪದವಿ ಕಾಲೇಜು, ಮತ್ತೆ ಡಿಗ್ರಿ ಇದರಲ್ಲಿ ಶಾರದಾ ಕಾಲೇಜ್ ಬಸರೂರು. ನೀವು ಹುಟ್ಟಿ ಬೆಳೆದಿರೋದೇ ಕುಂದಾಪುರ ಸೈಡ್ ಅಲ್ಲಿ? ಕುಂದಾಪುರಲ್ಲಿ ಕೋಡಿ ಕನ್ಯಾನದಲ್ಲಿ, ಸಾಸ್ತಾನ ಕೋಡಿ, ಅಲ್ಲಿಂದ ನಿಯರ್ ಇದಾಗ ಅಲ್ಲಿ ಪದವಿ ಇದು ಮುಗಿಸಿದ್ದು. ನೆಕ್ಸ್ಟ್ ಅಲ್ಲಿ ನಾನು ಈ PUC ಅಲ್ಲಿ ಇರುವಾಗಲೇ ಸಂಗೀತ ಅಭ್ಯಾಸ ಮಾಡಿದ್ದೀನಿ. ತರಗತಿ ಹೋಗಿದ್ದೇನೆ. ಇದೊಂದು ಈ ಸಂಗೀತ ಅನ್ನೋದು ಈ ಒಂದು ಫೀಲ್ಡ್, ಇವಾಗ ನಿಮ್ಗೆ ಇದರಲ್ಲಿ ಆಸಕ್ತಿ ಬಂತಾ ಅಥವಾ ನಿಮ್ಮ ಫ್ಯಾಮಿಲಿಯಲ್ಲಿ ಯಾರಿಗಾದ್ರೂ ಇದ್ರ ಬಗ್ಗೆ ಆಸಕ್ತಿ ಇದೆಯಾ? ಅವರಿಂದ ನಿಮ್ಗೆ ಆಸಕ್ತಿ ಬಂತಾ ಅಥವಾ ನಿಮ್ಮ ಮನೆಯಲ್ಲಿ ನೀವಾಗಿಯೇ ಈ ಸಂಗೀತದ ಫೀಲ್ಡಿಗೆ? ಫ್ಯಾಮಿಲಿಯಲ್ಲಿ ನಮ್ಮ ಮಾವನವರು ಮನೆಯಲ್ಲಿ ಕೂತು ಭಜನೆ ಇದೆಲ್ಲ ಮಾಡ್ತಿದ್ದೆ ಸಂಜೆ ಹೊತ್ತಿಗೆ. ಆವಾಗ ನಾವು ಅವರು ಒಟ್ಟಿಗೆ ಕೂತ್ಕೊಂಡು ಮುಂದೆ ಅದನ್ನೇ ನಾವು ಇದು ಮಾಡಿಸಿದ್ದೇವೆ ಮತ್ತೆ ಮತ್ತೆ ನಾನು ಕಾಲೇಜಲ್ಲಿ ಹೈಸ್ಕೂಲಲ್ಲಿ ಕಾಲೇಜಲ್ಲಿ ಇರುವಾಗ ಈ ಕಾಂಪಿಟೇಷನ್ ಈಗೆಲ್ಲ ಹೋಗ್ತಾ ಇದ್ದೆ. ಆವಾಗ ಇಲ್ಲಿ ಪ್ರೈಸ್ ಬಂದ ಕೂಡಲೇ ನಮ್ಗೆ ಸ್ವಲ್ಪ ಇನ್ನೂ ಅದನ್ನ ಮಾಡುವಂತ ಇದು ಅಷ್ಟು ನಮ್ದೇ ಅದೊಂದು ನಾನು ಇದೆಲ್ಲ ಸ್ವಲ್ಪ ಟೀಮ್ ಎಲ್ಲ ಇದು ಮಾಡಿ ಅದನ್ನ ಇಂಪ್ರೂವ್ ಮಾಡ್ಕೊಂಡು ಪ್ರೋಗ್ರಾಮ್ ಎಲ್ಲ ಇದು ಮಾಡ್ತಿದ್ದೆ, ಆಡ್ತೇನೆ. ಸರಿ, ಓಕೆ. ಮುನಿಸುತ್ತರವೇ ಮುಗುದೇ ಹಿತವಾಗಿ ನಗಲು ಬಾರದೆ, ಮುನಿಸುತ್ತರವೇ ಮುಗುದೇ ಹಿತವಾಗಿ ನಗಲು ಬಾರದೆ. ಕರಿಮುಗಿಲ ಬಾನಿನಲ್ಲಿ ಮಿಂಚರಳಲು ತಾರೆಗಳು ಮೈಯ ಬಳಸಿ ಜುಮ್ಮೆನ್ನಲು. ಕರಿಮುಗಿಲ ಬಾನಿನಲ್ಲಿ ಮಿಂಚರಳಲು ತಾರೆಗಳು ಮೈಯ ಬಳಸಿ ಜುಮ್ಮೆನ್ನಲು. ನವಭಾವ ತುಂಬಿ ತುಂಬಿ ಮನ ಹಾಡಲು, ನವಭಾವ ತುಂಬಿ ತುಂಬಿ ಮನ ಹಾಡಲು. ತೆರೆದಂತಿದೆ ಭಾಗ್ಯದ ಬಾಗಿಲು, ಮುನಿಸುತ್ತರವೇ ಮುಗುದೇ ಹಿತವಾಗಿ ನಗಲು ಬಾರದೆ.
ಎಷ್ಟೊಂದು ಕಾಲದಿಂದ ಹಂಬಲಿಸಿದೆ, ನೀ ಬಂದು ಸೇರಿ ನನ್ನ ಮುದಗೊಳಿಸಿದೆ. ಎಷ್ಟೊಂದು ಕಾಲದಿಂದ ಹಂಬಲಿಸಿದೆ, ನೀ ಬಂದು ಸೇರಿ ನನ್ನ ಮುದಗೊಳಿಸಿದೆ. ಜೀವನದ 100 ಕನಸು ನನಸಾಗಿದೆ, ಜೀವನದ 100 ಕನಸು ನನಸಾಗಿದೆ. ಮುನಿಸೇತಕ್ಕೆ ಈ ಬಗೆ ಮೂಡಿದೆ, ಮುನಿಸುತ್ತರವೇ ಮುಗುದೇ, ಹಿತವಾಗಿ ನಗಲು ಬಾರದೆ. ಹೊಸ ಬಾಳ ಬಾಗಿಲಲ್ಲಿ ನಾವೀ ದಿನ ನಿಂತಿರುವ ವೇಳೆಯಲ್ಲಿ ಏಕೀ ಮನ. ಹೊಸ ಬಾಳ ಬಾಗಿಲಲ್ಲಿ ನಾವೀ ದಿನ ನಿಂತಿರುವ ವೇಳೆಯಲ್ಲಿ ಏಕೀ ಮನ. ವಾಗರ್ತದಂತೆ ನಮ್ಮ ಈ ಮೈಮನ, ವಾಗರ್ತದಂತೆ ನಮ್ಮ ಈ ಮೈಮನ. ಜೊತೆ ಸೇರಲು ಜೀವನ ಪಾವನ, ಮುನಿಸುತ್ತರವೇ ಮುಗುದೇ, ಹಿತವಾಗಿ ನಗಲು ಬಾರದೆ. ಮುನಿಸುತ್ತರವೇ ಮುಗುದೇ, ಹಿತವಾಗಿ ನಗಲು ಬಾರದೆ. ಅಂದ್ರೆ ಈ ರೀತಿ ನಿಮ್ಗೊಂದು ಆಸಕ್ತಿ ಬಂದಿರೋದು ಇದ್ರಲ್ಲಿ, ಅಂದ್ರೆ ಮನೆಯಿಂದ ಸಹ ಭಜನೆ ಎಲ್ಲ ಮಾಡ್ತಾ ಇದ್ರು ಹಾಗಾಗಿ. ಅದೇ ರೀತಿ ಇದೊಂದು ಗಾಡ್ ಗಿಫ್ಟ್ ಅಂತ ಹೇಳ್ತಾರೆ, ಎಲ್ರಿಗೂ ಕೂಡ ದೇವರು ಕೊಡೋದಿಲ್ಲ. ಸೊ ಅಂತಹ ಒಂದು ದೇವರು ಆ ಒಂದು ವರವನ್ನ, ಆ ಒಂದು ಗಾಡ್ ಗಿಫ್ಟ್ ಅನ್ನ ನಿಮ್ಗೆ ಕೊಟ್ಟಿದ್ದಾರೆ. ಸೊ ಇದ್ರ ಬಗ್ಗೆ ಏನ್ ಹೇಳ್ತೀರಾ, ಎಷ್ಟು ಖುಷಿ ಅನಿಸ್ತದೆ ನಿಮ್ಗೆ? ಇದ್ರ ಬಗ್ಗೆ ಹೇಳೋದಾದ್ರೆ ತುಂಬಾ ಖುಷಿ ಆಗ್ತದೆ ನಾವು. ಅಂದ್ರೆ ಅದರಲ್ಲಿ ಏನೋ ಒಂದು ನಮ್ಗೆ ನೆಮ್ಮದಿ ಉಂಟು. ಎಷ್ಟೇ ನಾವು ಒಂದು ಜೀವನದಲ್ಲಿ ಸ್ವಲ್ಪ ಏನೋ ಟೆನ್ಷನ್ ಇದ್ರು ಅದರಲ್ಲಿ ನಾವು ಇದರಲ್ಲಿ ತುಂಬಾ ನೆಮ್ಮದಿಯನ್ನು ನೋಡ್ತಾ ಇದ್ದೇವೆ. ಮ್ಯೂಸಿಕ್ ಅಂತ ನಿಜವಾಗ್ಲೂ ಪ್ರತಿಯೊಬ್ಬರು ಕೇಳುವವರಿಗೂ ಒಂಥರ ರಿಲ್ಯಾಕ್ಸ್, ಹಾಡುವವರಿಗೂ ಇನ್ನೂ ಅದರಲ್ಲಿ ರಿಲ್ಯಾಕ್ಸ್ ಅಲ್ವಾ. ನಮ್ಮ ಮಿಸ್ಸಸ್ ಅವರು ಸ್ವಲ್ಪ ಅದಕ್ಕೆ ಪ್ರೋತ್ಸಾಹ ಮಾಡ್ತಾರೆ ಜಾಸ್ತಿ. ಅವ್ರು ಕೂಡ ಹಾಡ್ತಾರೆ, ಮಗಳು ಇದ್ದಾರೆ, ಮಗಳು ಹಾಡ್ತಾರ. ಓಕೆ ವೀಕ್ಷಕರೇ, ನಮ್ಮ ಗಾಯಕರಾಗಿರುವಂತಹ ತಿಮ್ಮಪ್ಪ ಕರ್ಕೇರ ಇವರ ಜೊತೆ ಮತ್ತಷ್ಟು ಮಾತುಕತೆಯನ್ನ ಮುಂದುವರಿಸೋಣ. ಈಗ ನಮ್ಮ ಈ ಕಾರ್ಯಕ್ರಮದಲ್ಲಿ ಪುಟ್ಟ ವಿರಾಮವನ್ನು ತೆಗೆದುಕೊಳ್ಳೋಣ. ನನ್ನ ಪ್ರೀತಿಯ ಹಾಡು. ವಿರಾಮದ ನಂತರ ಮತ್ತೆ ಮಹಿಮಾ ಪ್ಯೂರ್ ಕೊಕೊನೆಟ್ ಆಯಿಲು ಸುಭಾಸ್ ನಗರ ಶಂಕರ್ಪುರ ಇವರು ಆಯೋಜಿಸಿದಂತಹ ನನ್ನ ಪ್ರೀತಿಯ ಹಾಡು ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ಮಾಮರವೆಲ್ಲೋ ಕೋಗಿಲೆಯೆಲ್ಲೋ
ಏನಿ ಸ್ನೇಹ ಸಂಬಂಧ ಎಲ್ಲಿಯದು ಈ ಅನುಬಂಧ ಮಾಮರವೆಲ್ಲೋ ಕೋಗಿಲೆಯೆಲ್ಲೋ ಮಾಮರವೆಲ್ಲೋ ಕೋಗಿಲೆಯೆಲ್ಲೋ ಏನಿ ಸ್ನೇಹ ಸಂಬಂಧ ಎಲ್ಲಿಯದು ಈ ಅನುಬಂಧ ಸೂರ್ಯನ್ ಎಲ್ಲೋ ತಾವರೆಯೆಲ್ಲೋ ಕಾಣಲು ಕಾತರ ಕಾರಣವೇನು ಚಂದಿರನೆಲ್ಲೋ ನೈದಿಲೆಯೆಲ್ಲೋ ನೋಡಲು ಅರಳುವ ಸಡಗರವೇನು ಎಲ್ಲೇ ಇರಲಿ ಹೇಗೆ ಇರಲಿ ಕಾಣುವ ಆಸೆ ಏತಕು ಏನು ಮಾಮರವೆಲ್ಲೋ ಕೋಗಿಲೆಯೆಲ್ಲೋ ಮಾಮರವೆಲ್ಲೋ ಕೋಗಿಲೆಯೆಲ್ಲೋ ಏನಿ ಸ್ನೇಹ ಸಂಬಂಧ ಎಲ್ಲಿಯದು ಈ ಅನುಬಂಧ ಹುಣ್ಣಿಮೆಯಲ್ಲಿ ತಣ್ಣನೆ ಗಾಳಿ ಬೀಸಲು ನಿನ್ನ ನೆನಪಾಗುವುದು ದಿನರಾತ್ರಿಯಲ್ಲಿ ಏಕಾಂತದಲ್ಲಿ ಏಕೋ ಏನೋ ನೋವಾಗುವುದು ಬಯಕೆಯು ತುಂಬಿ ಆಸೆಯ ತುಂಬಿ ಎದೆಯನ್ನು ತೊರೆದು ಕಾಡುವುದೇನು ಮಾಮರವೆಲ್ಲೋ ಕೋಗಿಲೆಯೆಲ್ಲೋ ಮಾಮರವೆಲ್ಲೋ ಕೋಗಿಲೆಯೆಲ್ಲೋ ಏನಿ ಸ್ನೇಹ ಸಂಬಂಧ ಎಲ್ಲಿಯದು ಈ ಅನುಬಂಧ ಏನಿ ಸ್ನೇಹ ಸಂಬಂಧ ಎಲ್ಲಿಯದು ಈ ಅನುಬಂಧ. ಅದೇ ರೀತಿ ನೀವೊಂದು ಈ ಒಂದು ಫೀಲ್ಡ್ ಬಿಟ್ಟು ಬೇರೆ ಏನಾದ್ರೂ ನಿಮ್ಮದು ಇದೆಯಾ ವರ್ಕ್ ಮಾಡ್ತೀರಾ? ಚಿತ್ರಕಲೆ ಇದರಲ್ಲಿ ಕಮರ್ಷಿಯಲ್ ಇದೆ ಪೇಂಟಿಂಗ್ ಇದು ಮಾಡ್ತೇನೆ ಪೇಂಟಿಂಗ್ ಆರ್ಟಿಸ್ಟ್ ಓಕೆ ಅದು ನಿಮ್ದು ಮೇನ್ ಬೋರ್ಡ್ ಸೈನ್ ಬೋರ್ಡ್ ಎಲ್ಲ ಓ ಅದು ಕೂಡ ಮಾಡ್ತೀರಾ ಇದು ಕೂಡ ಮಾಡ್ತೀರಾ? ಓಕೆ. ಹಾಗೇನೆ ಒಂದು ಈ ಸಂಗೀತ ಅಂದ ತಕ್ಷಣ ಎಲ್ಲ ಒಂದು ಕಲಾವಿದರಿಗೆ ಸಂಗೀತ ಗಾಯಕರಿಗೆ ಅಂತ ಅಲ್ಲ ಪ್ರತಿಯೊಬ್ಬ ಒಂದು ಕಲಾವಿದರಿಗೆ ಯಾರು ಇರ್ಬೋದು ಆರ್ಟಿಸ್ಟ್ ಯಾರಿಗೂ ಇರ್ಬೋದು ಈ ಒಂದು ಅವಕಾಶ ಅನ್ನೋದು ನಿಮ್ಮ ಪ್ರಕಾರ ಎಷ್ಟು ಮುಖ್ಯ ಎಷ್ಟು ಇಂಪಾರ್ಟೆಂಟ್? ಅವಕಾಶ ನಮ್ಗೆ ಅಂದ್ರೆ ನಮ್ಮಟ್ಟಿಗೆ ನಾವು ಅದು ಅವಕಾಶ ತುಂಬಾ ಅಂದ್ರೆ ಕೆಲವರು ಏನ್ ಮಾಡ್ತಾರೆ ಅಂದ್ರೆ ಈಗ ಒಂದು ಅವಕಾಶ ಸಿಗ್ತದೆ ಅದನ್ನು ಅವರು ಉಪಯೋಗಿಸಿಕೊಳ್ಳೋದಿಲ್ಲ ಬಿಟ್ಟು ಬಿಡ್ತಾರೆ. ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ? ಅವಕಾಶ ಸಿಕ್ಕಿದಾಗ ಅದನ್ನು ಉಪಯೋಗಿಸಿಕೊಂಡು ಮುಂದೆ ಹೋಗುದು ಒಳ್ಳೇದಾ ಯಾವ ರೀತಿ? ಅವಕಾಶ ಸಿಕ್ಕಿದಾಗ ಅದನ್ನು ಉಪಯೋಗಿಸಿಕೊಂಡು ಮುಂದೆ ಹೋಗುದು ಒಳ್ಳೆ ಇದಲ್ಲ ಮೇಡಮ್. ಅದರಲ್ಲಿ ಅವಕಾಶವನ್ನು ಯಾವತ್ತು ಮಿಸ್ ಮಾಡ್ಕೊಳ್ಬಾರ್ದಲ್ಲ. ಮತ್ತೆ ಮತ್ತೆ ಸಿಗೋದಿಲ್ಲ ಕೂಡ ಅವಕಾಶ ಸಿಗೋದಿಲ್ಲ. ಸೊ ಸಿಕ್ಕಿದ ಅವಕಾಶವನ್ನು ಯಾವ ಕಲಾವಿದರು ಕೂಡ ಯಾವ ಆರ್ಟಿಸ್ಟ್ ಮಿಸ್ ಮಾಡ್ಕೊಳ್ಬಾರ್ದು ಅಂತ ಹೇಳ್ತೀರಾ?
ಬಯಸಿದೆ ನಿನ್ನನು ಭಾವದ ಮೇಳಕ್ಕೆ ಮಿಡಿದಿದೆ ಇದು ಯಾವುದು ತಾಳಕ್ಕೆ ಬಯಸಿದೆ ನಿನ್ನನು ಭಾವದ ಮೇಳಕ್ಕೆ ಮಿಡಿದಿದೆ ಇದು ಯಾವುದು ತಾಳಕ್ಕೆ ನೆರಳಿಳಿದ ಹಾದಿಯಲಿ ಜೀವದ ಬಂಡಿ ಸಾಗಿದೆ ಮರದ ಕರೆಯಿಂದ ಬಣ್ಣದ ಹೂವು ತೂಗಿದೆ ಹಾದಿಯಲಿ ಜೀವದ ಬಂಡಿ ಸಾಗಿದೆ ಮರದ ಹರೆಯಿಂದ ಬಣ್ಣದ ಹೂವು ತೂಗಿದೆ ಆ ಹೂವ ಮಕರಂದ ನಿನ್ನ ತುಟಿಯ ಸೇರಿ ನೀ ಕೊಟ್ಟ ಚುಂಬನದೇ ಸಿಹಿಜೇನ ಸವಿರಲು ಬಯಸಿದೆ ನಿನ್ನನು ಭಾವದ ಮೇಳಕ್ಕೆ ಮಿಡಿದಿದೆ ಇದು ಯಾವುದು ತಾಳಕ್ಕೆ ಸಾಲ್ಮರದ ರೆಂಬೆಯಲ್ಲಿ ಹಕ್ಕಿಗಳ ಗೂಡಿದೆ ತೂಗಾಡು ಗೂಡಿನಲ್ಲಿ ಜೋಗುಳದ ಹಾಡಿದೆ ಸಾಲ್ಮರದ ರೆಂಬೆಯಲ್ಲಿ ಹಕ್ಕಿಗಳ ಗೂಡಿದೆ ತೂಗಾಡು ಗೂಡಿನಲ್ಲಿ ಜೋಗುಳದ ಹಾಡಿದೆ ಆ ಹಾಡಿಗೊಂದು ಆಸೆ ಪೊಂಗನ ಸತ್ತರಿಸಲು ಈ ರೆಕ್ಕೆಗೊಂದೆ ತವಕ ನಿನ್ನ ವರಿಸಲು ಬಯಸಿದೆ ನಿನ್ನನು ಭಾವದ ಮೇಳಕ್ಕೆ ಮಿಡಿದಿದೆ ಇದು ಯಾವುದು ತಾಳಕ್ಕೆ ಇರುಳಿರುವ ದಾರಿಯಲಿ ಬಂಡಿಯು ಕುಲುಕದೆ ಸಾಗಲಿ ಬಾಂಧಳದ ಸೂರಿಂದ ದಾರಿಯ ದೀಪ ತೂಗಲಿ ಇರುಳಿರುವ ದಾರಿಯಲಿ ಬಂಡಿಯು ಕುಲುಕದೆ ಸಾಗಲಿ ಬಾಂಧಳದ ಸೂರಿಂದ ದಾರಿಯ ದೀಪ ತೂಗಲಿ ಆ ಬೆಳಕು ತೋರಿರಲೇ ನಿನ್ನ ಕಣ್ಣ ಹರಳು
ನಮ್ಮೊಡನೆ ಈ ಹೊತ್ತು ಜಗವೆಲ್ಲ ಸಾಗಿರಲು ಬಯಸಿದೆ ನಿನ್ನನು. ಭಾವನಾ ಮೇಳಕ್ಕೆ ಮಿಡಿದಿದೆ ಇದು ಯಾವುದೋ ತಾಳಕ್ಕೆ ಬಯಸಿದೆ ನಿನ್ನನು. ಭಾವನಾ ಮೇಳಕ್ಕೆ. ಸೊ ನಿಮಗೆ ಕೂಡ ಒಂದು ನಿಮ್ಮದೇ ಆದಂತಹ ಒಂದು ನೆಚ್ಚಿನ ಹಾಡು ಅಂತ ಇರ್ತದೆ. ಇವಾಗ ಹಾಡಿನಲ್ಲಿ ವೆರೈಟೀಸ್ ಆಫ್ ಹಾಡು ಉಂಟು, ತುಂಬ ಬೇರೆ ಬೇರೆ ರೀತಿಯಾದಂತಹ ಹಾಡುಗಳು. ಒಂದು ಫೋಕ್ ಸಾಂಗ್ ಇರ್ಬೋದು, ಅಥವಾ ಫಿಲ್ಮಿ, ಓಲ್ಡ್ ಸಾಂಗು, ನ್ಯೂ ಸಾಂಗು, ಆ ರೀತಿಯಾದಂತಹ ಭಾವಗೀತೆಗಳು, ಚೇಂಜಸ್, ಭಕ್ತಿಗೀತೆ. ಇದರಲ್ಲಿ ನೀವು ಇಷ್ಟಪಡುವಂತಹ ನೆಚ್ಚಿನ ಹಾಡು ನಿಮ್ಮದು ಯಾವುದು? ನಾನು ಹೆಚ್ಚಿಗೆ ಸುಗಮ ಸಂಗೀತ, ಇದು ಭಕ್ತಿ ಭಾವಗೀತೆ, ಜನಪದ ಇದು ಮಾಡೋದು. ಅಷ್ಟೇ, ಫಿಲ್ಮ್ ಇದೆಲ್ಲ ಸ್ವಲ್ಪ ಕಮ್ಮಿ ಇದರಲ್ಲಿ ಮಾಡ್ತೀವಿ. ನೆಚ್ಚಿನ ಹಾಡು ಅಂದ್ರೆ ಅದು ಯಾವ ಇದರಲ್ಲಿ ಅಂದ್ರೆ ಭಕ್ತಿ ಯಾವ್ದು ಆಗ್ತದೆ? ಇವಾಗ ನೀವು ಎಲ್ಲಾದ್ರೂ ನೀವು ಆರ್ಕೆಸ್ಟ್ರಾ ಎಲ್ಲ ಹೋಗ್ತೀರಾ, ಸೊ ಹೋದಾಗ ಒಂದು ಸಾಂಗ್ ಅನ್ನು ನೀವು ಅದು ಸಾಂಗ್ ನಾನು ಖಂಡಿತವಾಗಿಯೂ ಪ್ರತಿ ಸ್ಟೇಜ್ ಅಲ್ಲಿ ಹಾಡೇ ಹಾಡ್ತೇನೆ, ಅದು ನನ್ಗೆ ಹಾಡ್ಲೇಬೇಕು ಅನ್ನುವಂತಹ ಯಾವ್ದಾದ್ರು ಸಾಂಗ್ ಇದೆಯಾ? ಉಂಟು. ಅಂದ್ರೆ ಅದು ನರಸಿಂಹನಾಯ್ಕ ಅವರದ್ದು ಭಕ್ತಿಗೀತೆ, ಪವಮಾನ ಅಂತದ್ದು, ಯೇಸು ಕಾಯಂಗಳಗಳು ಅದೆಲ್ಲ ಉಂಟು. ಮತ್ತೆ SP ದವ್ರದ್ದು ಶಂಕರಾಭರಣ, ಅದನ್ನ ಹಾಡಿ ಹಾಡ್ತೇನೆ, ಹೆಚ್ಚಿಗೆಲ್ಲ ಹಾಡಿ ಹಾಡ್ತೇನೆ. ಓಕೆ, ಇವಾಗ ವಿದೌಟ್ ಟ್ರ್ಯಾಕ್ ಒಂದ್ 2 ಲೈನ್ ನಮ್ ಜೊತೆ ಹಾಡ್ಬೋದಾ? ಓಕೆ. ಶಂಕರ ನಾದ ಶರೀರ ಪರ ವೇದ ವಿಹಾರ ಹರ ಜೀವೇಶ್ವರ. ಶಂಕರ ನಾದ ಶರೀರ ಪರ ವೇದ ವಿಹಾರ ಹರ ಜೀವೇಶ್ವರ. ಶಂಕರ. ಸೂಪರ್. ಒಂದು ಕೇಳಿಕೆ ಒಂಥರ ಖುಷಿ ಆಗ್ತದೆ. ಜಾಸ್ತಿ ಹಾಡು ಇಂಥ ಹಾಡುಗಳನ್ನ ಆಯ್ಕೆ ಮಾಡ್ತೀರಾ ಅನ್ಸುತ್ತೆ ಅಲ್ವಾ? ವೆರಿ ನೈಸ್. ಒಳಿತು ಮಾಡು ಮನುಸ ನೀ ಇರುದು 3 ದಿವಸ. ಒಳಿತು ಮಾಡು ಮನುಸ ನೀ ಇರುದು 3 ದಿವಸ. ಉಸಿರು ನಿಂತ ಮ್ಯಾಗೆ ನಿನ್ನ ಹೆಸರು ಹೇಳುತ್ತಾರ. ಉಸಿರು ನಿಂತ ಮ್ಯಾಗೆ ನಿನ್ನ ಹೆಸರು ಹೇಳುತ್ತಾರ. ಹೆಣ ಅನ್ನುತ್ತಾರ, ಮಣ್ಣಾಗ ಹೂಳುತ್ತಾರ. ಚಟ್ಟ ಕಟ್ಟುತ್ತಾರ, ನಿನ್ನ ಸುಟ್ಟು ಹಾಕುತ್ತಾರ. ಒಳಿತು ಮಾಡು ಮನುಷ್ಯ ನೀ ಇರುದು 3 ದಿವಸ. ಒಳಿತು ಮಾಡು ಮನುಷ್ಯ ನೀ ಇರುದು 3 ದಿವಸ. ಮೂರು ದಿನದ ಸಂತೆ ನಗು ನಗುತ್ತ ಮಾಡಬೇಕು. ದ್ವೇಷವೆಂಬ ಕಂತೆ ನೀನು ಸುಟ್ಟು ಹಾಕಬೇಕು. 3 ದಿನದ ಸಂತೆ ನಗು ನಗುತ್ತ ಮಾಡಬೇಕು. ದ್ವೇಷವೆಂಬ ಕಂತೆ ನೀನು ಸುಟ್ಟು ಹಾಕಬೇಕು. ಪ್ರೀತಿ ಪ್ರೇಮ ಹಂಚಿ ನೀನು ಹೋಗಬೇಕು ಅಲ್ಲಿ. ಸತ್ತ ಮೇಲೂ ನಿನಗೆ ಹೆಸರು ಉಂಟು ಇಲ್ಲಿ. ಪ್ರೀತಿ ಪ್ರೇಮ ಹಂಚಿ ನೀನು ಹೋಗಬೇಕು ಅಲ್ಲಿ. ಸತ್ತ ಮೇಲೂ ನಿನಗೆ ಹೆಸರು ಉಂಟು ಇಲ್ಲಿ. ಭೂಮಿಯಲ್ಲಿರೋದು ಬಾಡಿಗೆ ಮನೆಯಾಗೆ ಮ್ಯಾಲೆ ಹೋಗಬೇಕು. ನಮ್ಮ ಸ್ವಂತ ಮನೆಗೆ ಬರಲು ಏನು ತಂದೆ, ಬರದು ಏನು ಹಿಂದೆ. ಒಳಿತು ಮಾಡು ಮನುಷ್ಯ ನೀ ಇರುದು 3 ದಿವಸ. ಒಳಿತು ಮಾಡು ಮನುಷ್ಯ ನೀ ಇರುದು 3 ದಿವಸ.
ಸ್ವರ್ಗ ನರಕ ಎಲ್ಲ ಮೇಲಿಲ್ಲ ಕೇಳು ಜನಕ, ಇಲ್ಲ ಕಾಣಬೇಕು ಉಸಿರಿರೋ ಕೊನೆ ತನಕ. ಸ್ವರ್ಗ ನರಕ ಎಲ್ಲ ಮೇಲಿಲ್ಲ ಕೇಳು ಜನಕ, ಇಲ್ಲ ಕಾಣಬೇಕು ಉಸಿರಿರೋ ಕೊನೆ ತನಕ. ನಾನು ನಾನು ಎಂದು ಮೆರೆಯಬೇಡ ಮೂಡ, ನಾನು ಎಂಬುದು ಮಣ್ಣು ಮರೆತು ಹೋಗಬೇಡ. ನಾನು ನಾನು ಎಂದು ಮೆರೆಯಬೇಡ ಮೂಡ, ನಾನು ಎಂಬುದು ಮಣ್ಣು ಮರೆತು ಹೋಗಬೇಡ. ದ್ವೇಷವೆಂಬ ವಿಷವಾ ಸುರಿಯಬೇಡ ಮೂಡ, ಪ್ರೀತಿ ಅಮೃತವಾ ಒಮ್ಮೆ ಸವಿದು ನೋಡ. ಅದೇ ಸ್ವರ್ಗ ಕೇಳ ಮನುಜನಾಗಿ ಬಾಳ. ಒಳಿತು ಮಾಡು ಮನುಸ ನೀ ಇರುವುದು 3 ದಿವಸ, ಒಳಿತು ಮಾಡು ಮನುಸ ನೀ ಇರುವುದು 3 ದಿವಸ. ಉಸಿರು ನಿಂತ ಮ್ಯಾಗೆ ನಿನ್ನ ಹೆಸರು ಹೇಳುತ್ತಾರ, ಉಸಿರು ನಿಂತ ಮ್ಯಾಗೆ ನಿನ್ನ ಹೆಸರು ಹೇಳುತ್ತಾರ. ಅನ್ನುತ್ತಾರ ನಾಗ ಹೋಳುತ್ತಾರ, ಚಟ್ಟ ಕಟ್ಟುತ್ತಾರ ನಿನ್ನ ಸುಟ್ಟು ಹಾಕುತ್ತಾರ. ಒಳಿತು ಮಾಡು ಮನುಸ ನೀ ಇರುವುದು 3 ದಿವಸ, ಒಳಿತು ಮಾಡು ಮನುಸ ನೀ ಇರುವುದು 3 ದಿವಸ. ಹೇ 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 ಎಸ್ ವೀಕ್ಷಕರೇ, ನೋಡಿದ್ರಲ್ಲ ತಿಮ್ಮಪ್ಪ ಕರ್ಕೇರ ಗಾಯಕರು ಹಲವೊಂದು ಹಾಡುಗಳನ್ನು ಹಾಡಿದ್ರು. ಇವರ ಹಲವೊಂದು ಇನ್ನಷ್ಟು ಹಾಡುಗಳನ್ನು ನಾವು ಕೇಳೋಣ. ಈಗ ನಮ್ಮ ಕಾರ್ಯಕ್ರಮದಲ್ಲಿ ಪುಟ್ಟ ವಿರಾಮವನ್ನು ತೆಗೆದುಕೊಳ್ಳೋಣ. ನನ್ನ ಪ್ರೀತಿಯ ಹಾಡು. ವಿರಾಮದ ನಂತರ ಮತ್ತೆ ಮಹಿಮಾ ಪ್ಯೂರ್ ಕೊಕೊನೆಟ್ ಆಯಿಲ್ ಸುಭಾಸ್ ನಗರ ಶಂಕರ್ಪುರ ಕಡ್ಪಾಡಿಯವರು ಆಯೋಜಿಸಿದಂತಹ ನನ್ನ ಪ್ರೀತಿಯ ಹಾಡು ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. तुमसे मिलने की तमन्ना है, प्यार का इरादा है और एक वादा है जानम. तुमसे मिलने की तमन्ना है, प्यार का इरादा है और एक वादा है जानम. जो कभी हम मिले तो ज़माना देखेगा अपना प्यार. ओ मेरे यार, ओ मेरे यार, तुमसे मिलने की तमन्ना है, प्यार का इरादा है और एक वादा है जानम. जो कभी हम मिले तो ज़माना देखेगा अपना प्यार. ओ मेरे यार, ओ मेरे यार, तुमसे मिलने की तमन्ना है, प्यार का इरादा है और एक वादा है जानम. मैं शायर नहीं, दीवाना नहीं, मैं आशिक नहीं, परवाना नहीं. मैं शायर नहीं, दीवाना नहीं, मैं आशिक नहीं, परवाना नहीं. मिली जब से नजर तब से जाने जिगर, मिली जब से नजर तब से जाने जिगर. मैं हो गया दीवाना, मैं हो गया दीवाना, अब जाने क्या होगा जाने जाना. तुमसे मिल की तमन्ना है, प्यार का इरादा है और एक वादा है जानम.
मिलने की तमन्ना है, प्यार का इरादा है और उनको वादा है जानम। क्या पता फिर कहाँ कब मुलाकात हो, ओ हसीना से फिर दिल की बात हो। क्या पता फिर कहाँ कब मुलाकात हो, ओ हसीना से फिर दिल की बात हो। उसके जैसी हंसी मैंने देखी नहीं, उसके जैसी हंसी मैंने देखी नहीं। रुकेगा क्या ज़माना, मैंने दिल में है काना, मुझको से अभी अपना बनाना। तुमसे मिलने की तमन्ना है, प्यार का इरादा है और एक वादा है जानम। तुमसे मिलने की तमन्ना है, प्यार का इरादा है और एक वादा है जानम। जो कभी हम मिले तो ज़माना देखेगा अपना प्यार। ओ मेरे यार, ओ मेरे यार, तुमसे मिलने की तमन्ना है, प्यार का इरादा है और एक वादा है जानम। ಈ ಒಂದು ಶಾಸ್ತ್ರೀಯ ಸಂಗೀತ ಅನ್ನೋದು ಯಾರ ಹತ್ರ ಕಲ್ತ್ರಿ ನೀವು? ನಾವು ಉಡುಪಿಯಲ್ಲಿ ಮಹಾಬಲೇಶ್ವರ ಭಾಗವತಂದಿರುವ ಕೃಷ್ಣ ಮಠದ ಹತ್ರ, ಇಲ್ಲಿ ಮುಕುಂದ ಕೃಪಾ ಉಂಟಲ್ಲ, ಅಲ್ಲಿ ಅವ್ರ ಹತ್ರ ಒಂದು 3 years ಇದು ಮಾಡಿದ್ದೇನೆ. ಓಕೆ, ನೀವು ಜೂನಿಯರ್ ಅದೆಲ್ಲ ಎಕ್ಸಾಮ್ ಏನಾದ್ರು ಮಾಡಿದ್ದೀರಾ? ಜೂನಿಯರ್ ಎಕ್ಸಾಮ್ ಮಾಡಿದ್ದೀರಿ, ಮತ್ತೆ ಮಾಡಿಲ್ಲ, ಮತ್ತೆ ಜೂನಿಯರ್ ಮಾಡಿ ಅದ್ರಲ್ಲೇ ಮತ್ತೆ ನೀವಾಗೆ ಕಂಟಿನ್ಯೂ ಮಾಡ್ತಾ ಹೋದ್ರಿ. ಓಕೆ, ನಿಮ್ಮ ಟೀಮ್ ಏನಾದ್ರೂ ಇದೆಯಾ ಆರ್ಕೆಸ್ಟ್ರಾದಲ್ಲಿ? ಏನ್ ಹೆಸರು ಟೀಮ್? ಸರಿಗಮ ಮೆಲೋಡಿಸ್ ಅಂತ. ಸರಿಗಮ ಮೆಲೋಡಿಸ್ ಅಂತ. ಸೊ ಅದ್ರಲ್ಲೆಲ್ಲ ತುಂಬಾ ನೀವು ಪ್ರೋಗ್ರಾಮ್ಗಳೆಲ್ಲ ಹೋಗಿದ್ದೀರಾ. ಆಲ್ಮೋಸ್ಟ್ ಒಂದು ಎಷ್ಟು ವರ್ಷದಿಂದ ಈ ಒಂದು ಟೀಮ್ ಇಂದ ನೀವು ವರ್ಕ್ ಮಾಡ್ತಾ ಇದ್ದೀರಾ? ಅಂದ್ರೆ ಸಂಗೀತ ಎಲ್ಲ ಕಾಲೇಜ್ ಬಿಟ್ಟು, ಪದವಿಯಿಂದ ಕಾಲೇಜ್ ಬಿಟ್ಟು ಸಾಧಾರಣ ಒಂದು 20-25 ವರ್ಷ ಆಗಿದೆ. ಓ, 25 ವರ್ಷದಿಂದ ನೀವು ಈ ಫೀಲ್ಡ್ ಅಲ್ಲಿ ಒಂದು ಆರ್ಕೆಸ್ಟ್ರಾಗಳಲ್ಲೆಲ್ಲ ಕಾರ್ಯಕ್ರಮ ಕೊಡ್ತಾ ಇದ್ದೀರಾ. ವೆರಿ ನೈಸ್. ಹಾಸ್ಯ ಭಾವ ಒಲವಿನ ಜೀವ ಒಂದಾಗಿ ಬಂದಿದೆ. ಆಸೆಯ ಭಾವ ಒಲವಿನ ಜೀವ ಒಂದಾಗಿ ಬಂದಿದೆ. ಹೊಸ ಬಗೆ ಗುಂಡಿನ ನಿಶೆತಾನೇರಿದಂತಿದೆ. ಆಸೆಯ ಭಾವ ಒಲವಿನ ಜೀವ ಒಂದಾಗಿ ಬಂದಿದೆ. ಕಾಮನ ಬಿಲ್ಲಿನಲ್ಲಿ ಕಾಣದ ಕಾಂತಿಯನ್ನು ಚಿಮ್ಮಿಸಿ ಹೊಮ್ಮುವ ಚೆಲುವಿಗೆ ಇಲ್ಲಿದೆ. ಪ್ರೇಮದ ಸೀಮೆಯಲ್ಲಿ ಸೌರಭ ತುಂಬಿದ ಬಾಡದ ಹೂವಿನ ಕಿರುನಗೆ ಚೆಲ್ಲಿದೆ. ಬಾಳಿನ ಭಾಗ್ಯ ನೌಕ್ಯ ತೀರ ಸೇರಿ ತೇಲಿದೆ. ಮನಸ್ಸಿನ ರೂಪ ಮಂಗಳ ದೀಪ ಆನಂದ ತಂದಿದೆ. ಹೊಸ ಬಗೆ ಗುಂಗಿನ ನಿಶೆತಾನೇರಿದಂತಿದೆ. ಆಸೆಯ ಭಾವ ಒಲವಿನ ಜೀವ ಒಂದಾಗಿ ಬಂದಿದೆ.
ಕಣ್ಣಿನ ಸನ್ನೆಯಲಿ ಕಾವ್ಯವನಿ ಬರೆದೆ ಹೆಜ್ಜೆಯ ಭಾವಕ್ಕೆ ಹಂಸವೇ ನಾಚಿದೆ. ಗಾಳಿಯ ಬೀಸಿನಲಿ ಗಾನವು ನೀನಾದೆ, ನನ್ನದೆ ಸ್ಪಂದನ ನಿನ್ನದೆ ಚೇತನ. ಪ್ರೇಮದ ಲೀಲೆಯಲ್ಲಿ ಜೀವ ಭಾವನಾಟ್ಯವಾಡಿದೆ, ಜೀವನ ಜ್ಯೋತಿ ನೀಡುತ್ತ ಶಾಂತಿ ವೈಭೋಗ ತಂದಿದೆ. ಹೊಸ ಬಗೆ ಗುಂಪಿನ ದಿಶೆ ಕಾನೇರಿದಂತಿದೆ, ಆಸೆಯ ಭಾವ ಒಲವಿನ ಜೀವ ಒಂದಾಗಿ ಬಂದಿದೆ. ದೂರದ ಹೃದಯಗಳ ಸನಿಹದ ಬೇಗೆಯಲಿ ವಿರಹದ ವೇದನೆ ಮುಗಿಲನ್ನು ಸೇರಿದೆ. ತೀರದ ದಾಹದಲ್ಲಿ ಮೀರಿದ ಕಾತರಕ್ಕೆ ಮೇರೆಯ ಇಲ್ಲದ ತುಡಿತವು ತುಂಬಿದೆ. ಯಾವುದೋ ಮೋಡಿಯಲ್ಲಿ ಲೋಕವೆಲ್ಲ ತೂಗಿ ಸಾಗಿದೆ. ಪ್ರೇಮದ ಜೋಡಿ ಬಾಳಲಿ ಕೂಡಿ ಹಾಯಾಗಿ ಹಾರಿದೆ. ಹೊಸ ಬಗೆ ಗುಂಡಿನ ದಿಶೆ ತಾನೇರಿದಂತಿದೆ, ಆಸೆಯ ಭಾವ ಒಲವಿನ ಜೀವ ಒಂದಾಗಿ ಬಂದಿದೆ. ಮತ್ತೆ ಅವಕಾಶಗಳೆಲ್ಲ ಕೊಡ್ತೀರಾ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ರೆ ನಿಮ್ಮ ಈ ಟೀಮ್ ಅಲ್ಲಿ? ಅಲ್ಲಿ ನಾವು ಕ್ಲಾಸ್ ಮಾಡ್ತಿದ್ದೇವೆ, ನಮ್ಮ ಸರಿಗಮ ಮೆಲೋಡಿಸ್ ಮಕ್ಕಳು ಇದೆಲ್ಲ ಬರ್ತಾ ಇದ್ದಾರೆ. ನೀವೇ ಕ್ಲಾಸ್ ಮಾಡ್ತೀರಾ? ಕರೋಕೆಯಿಂದಲೇ ಅಂದ್ರೆ ಈಗ ನಿಮ್ಮದು ಈ ಆರ್ಕೆಸ್ಟ್ರಾ ಶೈಲಿಯಲ್ಲಿಯೇ ಯಾವ ರೀತಿ ಹಾಡಬೇಕು ಅದೇ ರೀತಿಯಾದಂತಹ ಕ್ಲಾಸಸ್ ಅನ್ನು ನೀವು ಕೊಡ್ತಾ ಇದ್ದೀರಾ? ಓ, ಮಕ್ಕಳೆಲ್ಲ ಬರ್ತಾರೆ. ಓಕೆ, ವೆರಿ ನೈಸ್. ಹಾಗೇನೆ ನಿಮ್ಮದೊಂದು ನೆಚ್ಚಿನ ಗಾಯಕರು ಅಂದ್ರೆ ಯಾರಾದ್ರೂ, ಅಂದ್ರೆ ಒಂದು ಸಿಂಗರ್ಸಿಗೂ ಕೂಡ ಅವರದೇ ಆದಂತಹ ನೆಚ್ಚಿನ ಗಾಯಕರು ಅಂತ ಇರ್ತಾರೆ. ಸೊ ನಿಮ್ಮ ನೆಚ್ಚಿನ ಗಾಯಕರು ಯಾರು? ನಮ್ಮ ನೆಚ್ಚಿನ ಗಾಯಕ ಎಸ್ ಪಿ ಬಾಲಸುಬ್ರಹ್ಮಣ್ಯಂ. ಪ್ರತಿಯೊಬ್ಬರಿಗೆ ಅವರು ಯಾರು ಕೂಡ ಅವರನ್ನು ಬಿಟ್ಟುಕೊಡಲ್ಲ. ಸೊ ಅವರು ಇದ್ದೇ ಇರ್ತಾರೆ, ಎಲ್ಲ ನಾಲಿಗೆಯಲ್ಲಿ ಹೇಳಿ ಹೇಳ್ತಾರೆ ಎಲ್ಲರೂ ಕೂಡ. ಓಕೆ, ನೆಚ್ಚಿನ ಗಾಯಕರು ಅವರೇ ನಿಮ್ಗೆ. ಸೊ ಅವರ ಹಾಡುಗಳನ್ನೆಲ್ಲ ಹಾಡ್ತೀರಾ? ಹೆಚ್ಚಿನ ಹಾಡ್ತಿದ್ದೇನೆ. ಓಕೆ, ಹಾಡ್ತಿದ್ದೆ, ಅವ್ರನ್ನ ಇಮಿಟೇಟ್ ಮಾಡ್ಲಿಕ್ಕೆ ಯಾರಿಗೂ ಸಾಧ್ಯ ಖಂಡಿತ. ಓಕೆ, ಅದೇ ರೀತಿ ಎಲ್ಲೆಲ್ಲ ಪ್ರೋಗ್ರಾಮ್ಗಳನ್ನು ಕೊಟ್ಟಿದ್ದೀರಾ ಹೆಚ್ಚಾಗಿ? ಔಟ್ಸೈಡ್ ಎಲ್ಲ ಧಾರ್ಮಿಕ ದೇವಸ್ಥಾನ ಇದ್ರಲ್ಲೆಲ್ಲ ತುಂಬಾ ಕೊಡ್ತಿದ್ದೇವೆ, ಜಾತ್ರೆ ಇದ್ರಲ್ಲ, ಮತ್ತೆ ಮದುವೆ ಕಾರ್ಯಕ್ರಮದಲ್ಲಿ, ಮೆಹಂದಿ ಇದ್ರಲ್ಲಿ, ಮತ್ತೆ ಹಾಲ್ ಇದ್ರಲ್ಲೆಲ್ಲ ಮಾಡ್ತಿದ್ದೇವೆ. ಮತ್ತೆ ಯಾವ್ದು ನೆಕ್ಸ್ಟ್ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ನಾವು ಮಾಡ್ತೇವೆ ಪ್ರತಿ ವರ್ಷ ಪ್ರೋಗ್ರಾಮ್ ಆಗಿದೆ ಅಷ್ಟೇ ಸ್ವಾತಂತ್ರ್ಯ. ಓಕೆ, ಅದರಲ್ಲಿ ಸೆಲೆಕ್ಟ್ ಕೊಡ್ತೀರಾ ಪ್ರೋಗ್ರಾಮ್? ಸುಗಮ ಸಂಗೀತ. ಓಕೆ, ನೈಟ್ ಪ್ರೋಗ್ರಾಮ್ ಎಲ್ಲ ಇದ್ರೆ ಹೋಗ್ತೀರಾ? ಯಾವುದು ಕೂಡ ಇವಾಗ ಯಾವುದು ಕರೆದ್ರು ಕೂಡ ಎಲ್ಲಿ ಕೂಡ ಹೋಗ್ತೀರಾ ನಿಮ್ಮ ಟೀಮ್ ವಿತ್ ಟೀಮ್? ಓಕೆ, ಹಾಗೇನೆ ಒಂದು ಈ ಒಂದು ಸ್ಫೂರ್ತಿ ಅಂತ ಇರ್ತಾರೆ ಪ್ರತಿಯೊಬ್ಬರಿಗೂ ಕೂಡ, ಒಂದು ಇದಕ್ಕೆ ಸ್ಫೂರ್ತಿ ಅಂತ ನಿಮ್ಗೆ ಯಾರಾದ್ರೂ ಇದರಲ್ಲಿ ಸ್ಫೂರ್ತಿ ಇದ್ದಾರಾ? ಸ್ಫೂರ್ತಿ ನಾನು ಮದುವೆ ಆಗಿದ್ದ ಮೊದಲೇ ನಮ್ಮ ಮಾವನವರು ನನಗೆ ಅದೇ ಭಜನೆಯಿಂದ ಬಂದ, ಅವರು ಭಜನೆ ಅಂದ್ರೆ ಶನೀಶ್ವರ ಇದು ಕತೆ ಇದೆಲ್ಲ ಮಾಡ್ತಿದ್ರು ಅವ್ರು, ಅದರಲ್ಲಿ ಇನ್ವಾಲ್ವ್ ಆಗಿದ್ದೆ. ಅವಾಗ ಅವರೊಟ್ಟಿಗೆ ನಾವು ಕೂತು ಅದೇ ನಮ್ಗೆ ಇಂಟ್ರೆಸ್ಟ್. ಸ್ಫೂರ್ತಿ ಅಂದ್ರೆ ಅವರೇ. ನೆಕ್ಸ್ಟ್ ಈಗ ನಮ್ಮ ಅಮ್ಮ ಅವರೆಲ್ಲ ಇದು ಮಾಡಿದ್ದಾರೆ, ಅಣ್ಣ ಅವರೆಲ್ಲ ಇದು ಮಾಡಿದ್ದಾರೆ. ಮತ್ತೆ ಈಗ ಮದುವೆ ಆದ ತಕ್ಷಣ ನಮ್ಮ ಹೆಂಡತಿ ಅವರು ಫುಲ್ ಸಪೋರ್ಟ್. ಅದೇ ನಾನು ಇವಾಗ ಏನ್ ಹೇಳಿಕ್ ಹೋದೆ ಅಂದ್ರೆ, ಇದೊಂದು ಫೀಲ್ಡ್ ಅಲ್ಲಿ ನಿಮ್ಗೆ ಹೊರಗಡೆ ಎಲ್ಲ ಹೋಗ್ಲಿಕ್ಕೆ ಇರ್ತದೆ. ಸೊ ಫ್ಯಾಮಿಲಿಯಲ್ಲಿ ನಿಮ್ಗೆ ಯಾವ ರೀತಿ ಸಪೋರ್ಟ್ ಮಾಡ್ತಾರೆ? ಅಂದ್ರೆ ಹೋಗುವಾಗ ಎಲ್ಲ ಪ್ರತಿಯೊಂದಕ್ಕೂ ಸಪೋರ್ಟ್ ಮಾಡ್ತಾರೆ, ಏನೇ ಪ್ರೋಗ್ರಾಮ್ಸ್ ಎಲ್ಲ ಬಂದ್ರು ಹೋಗ್ಬೋದು ಅಂತ ಎಲ್ಲ ಹೋಗ್ತೀರಾ? ಹಾಗೆ. ಓಕೆ, ಮಗಳು ಕೂಡ ಹಾಡ್ತಾರೆ ಇದೆಲ್ಲ ಆರ್ಕೆಸ್ಟ್ರಾದಲ್ಲಿ ಬರ್ತಾರ ನಿಮ್ ಜೊತೆ? ಸ್ವಲ್ಪ ಅವಳಿಗೆ ವಿದ್ಯಾಭ್ಯಾಸ ಇದೆ, PUC ಮಾಡ್ತಾ ಇದ್ದಾರೆ.
ಸ್ವಲ್ಪ ಮಧ್ಯೆ ಮಧ್ಯೆ ಇದರಲ್ಲಿ ಅವಳಿಗೆ ರಜೆ ಅಂತ ಇಲ್ಲ, ಸ್ವಲ್ಪ ಓದ್ಲಿಕ್ಕೆಲ್ಲ ಇರ್ತದೆ, ಹಾಗಾಗಿ ಬಿಸಿ ಇರ್ತಾರೆ. ಸೊ ಫ್ರೀ ಇದ್ದ ಟೈಮಲ್ಲಿ ನಿಮ್ ಜೊತೆ ಬರ್ತಾರೆ, ಇಂಟ್ರೆಸ್ಟ್ ಇದೆ ಅವರಿಗೆ ಕೂಡ. ಸೊ ಅವರನ್ನು ಕೂಡ ಒಂದು ಒಳ್ಳೆ ಗಾಯಕರಾಗಿ ಮಾಡ್ಬೇಕನ್ನೋದು ನಿಮ್ಗೆ ಇದೆಯಾ ಮನ್ಸಲ್ಲಿ? ಕೆಲವರಿಗೆ ಏನಂದ್ರೆ ನಾವು ಹೋದ ಫೀಲ್ಡ್ ಅಲ್ಲಿ ನಮ್ಮ ಮಕ್ಕಳು ಹೋಗ್ಬಾರ್ದು ಅನ್ನೋದಿರುತ್ತೆ. ಸೊ ಹಾಗೆ ನಿಮ್ಗೆ ಹಾಗೆ ಏನಾದ್ರೂ ಇಲ್ಲ, ಅವಳನ್ನು ಕೂಡ ಈ ಫೀಲ್ಡ್ ಅಲ್ಲಿ ತರಬೇಕು, ಅವಳಿಗೆ ಕೂಡ ಆಸಕ್ತಿ, ಪ್ರಯತ್ನ ಮಾಡ್ತಿದ್ದೇವೆ. ಅದೇ ಅವರ ಮೇಲೆ ಅಂದ್ರೆ ಪ್ರತಿಯೊಂದನ್ನು ನೀವೀಗ ಫೋರ್ಸ್ ಆಗಿ ಅವರಿಗೆ ಹಾಕ್ಲಿಕ್ಕೆ ಆಗೋದಿಲ್ಲ, ಅವರಿಗೆ ಇಂಟ್ರೆಸ್ಟ್ ಇದ್ರೆ ಆಗ್ತಾರೆ ಅಲ್ವಾ. ಸೊ ಫೋರ್ಸ್ಫುಲಿ ಯಾರನ್ನೆಂತ ನಾವು ಮಾಡ್ಲಿಕ್ಕೆ ಆಗೋದಿಲ್ಲ. ಓಕೆ, ಹಾಗೇನೆ ಇದೊಂದು ಫೀಲ್ಡ್ ಅಲ್ಲಿ ನಿಮ್ಗೆ ಎಲ್ಲಿಯಾದ್ರೂ ನೀವು ಕಾರ್ಯಕ್ರಮ ಇರ್ಬೋದು, ಎಲ್ಲಿಯಾದ್ರೂ ಹೋಗಿರ್ಬೇಕಾದ್ರೆ ಅಥವಾ ಹೇಗೋ ಈ ಒಂದು ಫೀಲ್ಡ್ ಅಲ್ಲಿ ನಿಮ್ಗೆ ಏನಾದ್ರೂ ಒಂದು ಮರೆಯಲಾಗಂತಹ ಒಂದು ದುಃಖದ ಘಟನೆ ಏನಾದ್ರೂ ಆಗಿದ್ದಿದ್ಯಾ ಹೋದ ಫೀಲ್ಡ್ ಅಲ್ಲಿ? ಅಂದ್ರೆ ಈ ಫೀಲ್ಡ್ ಅಲ್ಲಿ, ಸಂಗೀತ ಫೀಲ್ಡ್ ಅಲ್ಲಿ ಕಾರ್ಯಕ್ರಮಕ್ಕೆ ಹೋದಲ್ಲಿರ್ಬೋದು, ಹೇಗೆ ಎಲ್ಲಿಯಾದ್ರೂ? ಅಂದ್ರೆ ಕೆಲವು ಕಡೆ ಒಂದು ವ್ಯವಸ್ಥೆ ಒಂದೊಂದು ಕರೆಕ್ಟ್ ಇದಾಗುದಿಲ್ಲ, ಅವಾಗ ಒಂದ್ ಸ್ವಲ್ಪ ಬೇಜಾರಾಗುತ್ತೆ. ಏನೋ ಒಂದು ಅವರಿಗೆ ಅಂದ್ರೆ ಅವ್ರಂದ್ರೆ ಪ್ರೋಗ್ರಾಮ್ ಅಂದ್ರೆ ಕೂಡಲೇ ಅವರು ಸ್ವಲ್ಪ ಅವ್ರು ಏನೋ ಒಂದು ಕೆಲವು ಕಡೆ ಇರ್ತಾರೆ, ಕೆಲವೊಂದು ಕಡೆ ಅಲ್ಲಿ ವ್ಯವಸ್ಥೆ ಸರಿ ಇರುದಿಲ್ಲ, ಅವಾಗ ನಿಮ್ಗೆ ಹಾಡ್ಲಿಕ್ಕೆ ನೋಡುವವರು ಏನೋ ಇದು ಮಾಡ್ತಾರೆ ಅನ್ನುವಂತಹ ನಿಮ್ಗೆ ಒಂಥರ ಬರುತ್ತೆ ಮನಸ್ಸಲ್ಲಿ. ಸೊ ಹಾಗೆ ಬೇಜಾರಾಗಿರುತ್ತೆ. ಹಾಗೇನೆ ಈ ಒಂದು ಫೀಲ್ಡ್ ಅಲ್ಲಿ ನಿಮ್ಗೆ ಎಲ್ಲಿಯಾದ್ರೂ ಹೋದಾಗ ಇರ್ಬೋದು, ಎಲ್ಲಿಯಾದ್ರೂ ಒಂದು ತುಂಬಾ ಖುಷಿಯಾದಂತಹ ಘಟನೆ, ತುಂಬಾನೇ ಮರೆಯಲಾಗದಂತಹ ತುಂಬಾನೇ ಖುಷಿಯಾಗಿರುವಂತಹ ಘಟನೆ ಏನಾದ್ರೂ ಇದೆಯಾ? ತುಂಬಾ ಘಟನೆ ಅಂದ್ರೆ ನಾವಿಲ್ಲಿ ಕೋಟೇಶ್ವರದಲ್ಲಿ ಚಂದನ ಟಿವಿ ಅವರು ಇದು ಮಾಡಿದ್ದಾರೆ ಮೇಡಮ್. ಓಕೆ, ಅದು ಕರೆದಿದ್ದಾರೆ, 2 ಸಲ ಆಗಿದೆ ನಂದು ಯುವ ಮೆರಿಡಿಯನ್ ಇದರಲ್ಲಿ. ಓಕೆ, ಆವಾಗ ಅದು ನಮ್ಗೊಂದು ಅಪರ್ಚುನಿಟಿ ಅಂದ್ರೆ ನಾವು ಇದು ಮಾಡಿದ್ವಿ, ಅದೊಂದು ತುಂಬಾ ಖುಷಿ ಆಗಿದೆ ನಮ್ಗೆ. ಓಕೆ, 2 ಸಲ ಕರೆದಿದ್ದಾರೆ. ಓಕೆ, ಅದೊಂದು ಮರೆಯಲಾಗದ ಘಟನೆ ನಿಮ್ಗೆ. ಆ ಒಂದು ಮತ್ತೆ ಯಾವ್ದಾದ್ರು ಒಂದು ಸ್ಪರ್ಧೆಗಳಲ್ಲಿ, ಸಂಗೀತದ ಸ್ಪರ್ಧೆಗಳಲ್ಲಿ ಕಾಂಪಿಟೇಷನ್ ಇವಾಗೆಲ್ಲ ಬರುತ್ತೆ, ಅದ್ರಲ್ಲಿ ಏನಾದ್ರೂ ನೀವು ಪಾರ್ಟಿಸಿಪೇಟ್ ಮಾಡಿದೀರಾ? ಮಾಡಿದೀರಿ. ಓಕೆ, ವಿನ್ನರ್ ಕೂಡ ಆಗಿದ್ದೀರಾ. ಓಕೆ, ವೆರಿ ನೈಸ್. ಹಾಗೇನೆ ಇವಾಗ ಒಂದು ಸೋಷಿಯಲ್ ಮೀಡಿಯಾ ಅಂತ ಇದೆ, ಇದರಲ್ಲಿ ಹಲವಾರು ಗಾಯಕರು ಕೂಡ ಇದರಲ್ಲಿ ಒಂದು ಬರ್ತಾರೆ, ಹಾಡ್ತಾರೆ ಎಲ್ಲ. ಸೊ ಈ ಸೋಷಿಯಲ್ ಮೀಡಿಯಾದ ಬಗ್ಗೆ ನೀವೇನ್ ಹೇಳ್ತೀರಾ? ಅಂದ್ರೆ ಇದರಲ್ಲಿ ಒಂದು ಆರ್ಟಿಸ್ಟ್ಗಳಿಗೆ ಅಂದ್ರೆ ಅದು ಮುಖ್ಯನಾ, ಅದರಲ್ಲಿ ಮುಂದೆ ಬರ್ಲಿಕ್ಕೆ ಅಂದ್ರೆ ಅವರ ಪ್ರೋತ್ಸಾಹದಿಂದ ನಾವು ಮತ್ತೆ ಮುಂದೆ ಬರ್ಬೋದಲ್ಲ ಅಂತ ನನಗೆ ಅನಿಸಿಕೆ. ಓಕೆ, ಅದರಲ್ಲಿ ಒಳ್ಳೆ ಅಡ್ವರ್ಟೈಸ್ಮೆಂಟ್ ಕೂಡ ಆಗುತ್ತೆ ಅವರ ಬಗ್ಗೆ, ಒಳ್ಳೇದಂತಾನೆ ಹೇಳ್ತೀರಾ? ತರವಲ್ಲ ತಗಿ ನಿನ್ನ ತಂಬೂರಿ ಸ್ವರ, ಬರದೆ ಬಾರಿಸದಿರು ತಂಬೂರಿ. ತರವಲ್ಲ ತಗಿ ನಿನ್ನ ತಂಬೂರಿ ಸ್ವರ, ಬರದೆ ಬಾರಿಸದಿರು ತಂಬೂರಿ. ಸರಸ ಸಂಗೀತದ ಕುರುಹುಗಳರಿಯದೆ, ಸರಸ ಸಂಗೀತದ ಕುರುಹುಗಳರಿಯದೆ, ಬರದೆ ಬಾರಿಸದಿರೋ ತಂಬೂರಿ. ತೆರವಲ್ಲ ತಾಗಿ ನಿನ್ನ ತಂಬೂರಿ ಸ್ವರ, ಬರದೆ ಬಾರಿಸದಿರೋ ತಂಬೂರಿ. ಮದ್ದಾಲಿ ದನಿಯೋಳ ತಂಬೂರಿ ಹದ, ತಿದ್ದಿ ನುಡಿಸಬೇಕು ತಂಬೂರಿ. ಮದ್ದಾಲಿ ದನಿಯೋಳ ತಂಬೂರಿ ಹದ, ತಿದ್ದಿ ನುಡಿಸಬೇಕು ತಂಬೂರಿ. ಸಿದ್ಧ ಸಧಕರ ವಿದ್ಯೆಗೆ ಒದಗುವ, ಸಿದ್ಧ ಸಧಕರ ವಿದ್ಯೆಗೆ ಒದಗುವ, ಬುದ್ಧಿವಂತಗೆ ತಕ್ಕ ತಂಬೂರಿ. ತೆರವಲ್ಲ ತಗಿ ನಿನ್ನ ತಂಬೂರಿ ಸ್ವರ, ಬರದೆ ಬಾರಿಸದಿರೋ ತಂಬೂರಿ.
ಹಸನದ ಮ್ಯಾಳಕ್ಕೆ ತಂಬೂರಿ ಇದು ಕುಶಲರಿಗೊಪ್ಪುವ ತಂಬೂರಿ. ಹಸನದ ಮ್ಯಾಳಕ್ಕೆ ತಂಬೂರಿ ಇದು ಕುಶಲರಿಗೊಪ್ಪುವ ತಂಬೂರಿ. ಶಿಶುನಾಳಧೀಶನ ಓದು ಪುರಾಣದಿ ರೇ 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 ಶಿಶುನಾಳಧೀಶನ ಓದು ಪುರಾಣದಿ ಹಸನಾಗಿ ಬಾರಿಸೋ ತಂಬೂರಿ. ತರವಲ್ಲ ತಗಿ ನಿನ್ನ ತಂಬೂರಿ ಸ್ವರ ಬರದೆ ಬಾರಿಸದಿರೋ ತಂಬೂರಿ. ಬರದೆ ಬಾರಿಸದಿರೋ ತಂಬೂರಿ. ತರವಲ್ಲ ತಗಿ ನಿನ್ನ ತಂಬೂರಿ ಸ್ವರ ಬರದೆ ಬಾರಿಸದಿರು ತಂಬೂರಿ. ತರವಲ್ಲ ತಗಿ ನಿನ್ನ ತಂಬೂರಿ ಸ್ವರ ಬರದೆ ಬಾರಿಸದಿರೋ ತಂಬೂರಿ. 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 ಓಕೆ ಸರ್, ಇವಾಗ ಒಂದು ಇಷ್ಟೊತ್ತು ನಮ್ಮ ಜೊತೆ ಮಾತನಾಡಿದ್ದೀರಿ. ಈಗ ನಾವು ಕೊನೆ ಹಂತದಲ್ಲಿದ್ದೇವೆ. ಸೊ ಇವಾಗ ಏನಾದರೂ ನಮ್ಮ ವೀಕ್ಷಕರಿಗೆ ಏನಾದರೂ ಹೇಳೋದಕ್ಕೆ ಇದ್ರೆ ಹೇಳ್ಬೋದು. ವೀಕ್ಷಕರಿಗೆ ಹೇಳೋದಂದ್ರೆ ಮೇಡಮ್ ಅಂದರೆ ಏನೋ ಒಂದು ನಮ್ಮ ಹಾಗೆ ಏನೋ ಹಾಡುಗಾರೆಲ್ಲ ಬರ್ತಾರೆ ಬೇರೆ ನಿಮ್ಮ ಸೋಷಿಯಲ್ ಮೀಡಿಯಾದಿಂದ ಅವರಿಗೆ ಪ್ರೋತ್ಸಾಹ, ಮುಂದೆ ಬರುವ ಪ್ರತಿಭೆಗಳಿಗೆ ಪ್ರೋತ್ಸಾಹ ನೀಡಬೇಕಾಗಿ ತಮ್ಮಲ್ಲಿ ಕೇಳಿಕೊಡ್ತೇನೆ. ವೆರಿ ನೈಸ್. ತಮ್ಮ ಈ ಒಂದು ಅಮೂಲ್ಯವಾದ ಸಮಯವನ್ನು ಇವತ್ತು ನಮ್ಮ ಜೊತೆ ಹಂಚ್ಕೊಂಡಿದ್ದಕ್ಕೆ ತುಂಬಾ ಧನ್ಯವಾದಗಳು ಸರ್. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತು ನಾವು ಒಬ್ಬರು ಅದ್ಭುತ ಗಾಯಕರಾಗಿರುವಂತಹ ತಿಮ್ಮಪ್ಪ ಕರ್ಕೇರ ಇವರ ಹಾಡುಗಳನ್ನು ಕೇಳಿದ್ವಿ, ಅವರ ಪರಿಚಯವನ್ನು ಕೂಡ ನಾವು ಮಾಡಿದ್ವಿ. ಇನ್ನು ಮತ್ತೋರ್ವ ಅದ್ಭುತ ಗಾಯಕರ ಜೊತೆ ಮುಂದಿನ ಸಂಚಿಕೆಯಲ್ಲಿ ನಾನು ಮತ್ತೆ ಬರ್ತೇನೆ. ಇದು ಮಹಿಮಾ ಪ್ಯೂರ್ ಕೊಕೊನೆಟ್ ಆಯಿಲ್ ಸುಭಾಸ್ ನಗರ ಶಂಕರ್ಪುರ ಇವರು ಆಯೋಜಿಸಿದಂತಹ ನನ್ನ ಪ್ರೀತಿಯ ಹಾಡು ಕಾರ್ಯಕ್ರಮ. ಧನ್ಯವಾದಗಳು. ನನ್ನ ಪ್ರೀತಿಯ ಹಾಡು